ಔದಾರ್ಯ, ಜಸ್ಟ್ ಎ ಮಿನಿಟ್, ಧ್ಯಾನ, ಉದಾರತೆ. ನಾನು ಔದಾರ್ಯದ ಸೌಂದರ್ಯದ ಮೇಲೆ ಬೆಳಕು ಬೀರುತ್ತೇನೆ. ಮರವೊಂದರ ಮೌನ ಮಹಿಮೆಯ ಅರಿವು ನನಗಿದೆ. ಅದರ ರೆಂಬೆ ಕೊಂಬೆಗಳು ಪಕ್ಷಿಗಳಿಗೆ ಸ್ವರ್ಗ. ಮರದ ನೆರಳು ಬಿಸಿಲ ಬೇಗೆಯಲ್ಲಿ ಸ್ವಾಗತಿಸುವುದು. ಇದರ ಹಣ್ಣು ದಣಿವನ್ನು ನಿವಾರಿಸುವುದು. ಇನ್ನಿದರ ಬೀಜಗಳು ಭವಿಷ್ಯದ ಪೀಳಿಗೆಗೆ ಉಪಯುಕ್ತವಾಗುವುದು. ಆದರೆ ಮರವು ಯಾವಾಗಲೂ ಮೌನವಾಗಿ ನಿಂತಿರುವುದು. ಅದರ ಬೇರುಗಳು ಕಾಣುವುದಿಲ್ಲ. ಇವೆಲ್ಲದರ ಒಟ್ಟಾರೆ ಪೋಷಣೆಯು ಮಾನವನಿಗೆ ಪ್ರಕೃತಿಯ ಉದಾರ ಉಡುಗೊರೆಯಾಗಿದೆ. ಇದೇ ರೀತಿ ನನ್ನ ಆಲೋಚನೆಗಳ, ವರ್ತನೆಗಳ ಮತ್ತು ಭಾವನೆಗಳೆಂಬ ಬೇರುಗಳು ನಿಸ್ವಾರ್ಥವಾಗಿದ್ದರೆ ಇತರರಿಗೆ ಅಮೂಲ್ಯವಾದ ಉಡುಗೊರೆಗಳನ್ನು ನೀಡಬಲ್ಲೆನು.